ಈಗ ಎಗ್ಗಿಂದ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಆಮ್ಲೆಟ್ ಸಿಂಪಲ್ ಅಷ್ಟೇ. ಆಮ್ಲೆಟ್ ಒಂದ್ಸರಿ ಆಯ್ತಲ್ಲ, ಎಷ್ಟು ಆಮ್ಲೆಟ್? ಅಯ್ಯೋ ಅದೇ ನೀವು ಹೇಗೆ ಕ್ಯೂರಿಯಾಸಿಟಿ ವೀಕ್ಷಕರು ಅದೇ ತಿಳ್ಕೊಂಡಿರ್ಬೋದು, ಏನಿರು ಇನೋವೇಟೆಡ್ ಥಿಂಗ್ಸ್ ಮಾಡೋರು ಖಾಲಿ ಆಮ್ಲೆಟ್ ಮಾಡ್ತಿದ್ದಾರಂತೆ. ಆಮ್ಲೆಟಲ್ಲೇ ಒಂದು ಸ್ಪೈಸಿಯಾಗಿ ಸ್ಪೆಷಲ್ ಅದು ಮಾಡ್ತಾನೆ ವೀಕ್ಷಕರಿಗೆ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಸರಿ, ಹಾಗಾದ್ರೆ ರಿವೀಲ್ ಮಾಡೋದು ಬೇಡ, ಲಾಸ್ಟ್ ಅಲ್ಲಿ ಹೇಳಿದ್ರೆ ಆಯ್ತು ಹೇಳಿ. ಓಕೆ, ತಯಾರಿ ಮಾಡ್ಕೊಳ್ಳುವಲ್ಲ. ಫಸ್ಟಿಗೆ ಆಮ್ಲೆಟಿಗೆ ರೆಡಿ ಮಾಡ್ಕೊಳ್ಳುವ. ನಮಗೆ ಯಾವ ಟೈಪಲ್ಲಿ ಬೇಕು ಅದು ನಮಗೆ ಬಿಟ್ಟಿದ್ದು, ವೀಕ್ಷಕರಿಗೆ ಬಿಟ್ಟಿದ್ದು. ಸ್ಪೈಸಿ ಆಗಿಯಾ ಅಥವಾ ಸಿಂಪಲ್ ಆಗಿಯಾ ಹೇಗೆ? ನಾವೀಗ ಆದಷ್ಟು ನಾನಿವತ್ತು ಬಂದಿದ್ದು ಸ್ಪೈಸಿ ಬಿಸಿ ಬಿಸಿ ಹಾಗೆ ಮಳೆಗೆಲ್ಲ ಸ್ವಲ್ಪ ಸ್ಪೈಸಿ ಆಗಿ ಅಂತ ಹೇಳಿ ಹಾಗೆ ಒಳ್ಳೆ ಸ್ಪೈಸಿಯಾಗಿ ಆಮ್ಲೆಟಿಗೆ ರೆಡಿ ಮಾಡ್ಕೊಳ್ಳುವ. ಓಕೆ, ಆಮ್ಲೆಟ್ ಅನ್ನುವಾಗ ಫಸ್ಟ್ ಮೇನ್ ಎಗ್. ಓಕೆ, ಎಗ್ ಆಯ್ತು. ಈಗ ಟೇಸ್ಟಿಗೆ ಸ್ವಲ್ಪ ಉಪ್ಪು. ನಮ್ಗೆ ಯಾವಾಗಲೂ ಎಗ್ಗಿಗೆ ಮೊಟ್ಟೆಗೆ ಸ್ವಲ್ಪ ಉಪ್ಪಿದ್ರೆ ಸಾಕಾಗ್ತದೆ, ಯಾಕಂದರೆ ಅದು ಬೇಗ ಉಪ್ಪು ಎಳ್ಕೊಳ್ತದೆ. ಹಾಗೆ ಸ್ವಲ್ಪ ಮೆಣಸಿನ ಹುಡಿ ತಗೊಳ್ತಾ ಇದ್ದೀನಿ, ಚೂರು, ಯಾಕಂದರೆ ಸ್ಪೈಸಿ ಅಂದೆ ಅಲ್ಲ, ಹಾಗೆ ಸ್ವಲ್ಪ ಖಾರ ಇರಲಿ ಅಂಥೇಳಿ. ಸ್ವಲ್ಪ ಪೆಪ್ಪರ್ ಪೌಡರ್, ಅದು ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಅರಿಶಿಣದ ಹುಡಿ ಕಲರಿಗೂ, ಮತ್ತು ಸ್ವಲ್ಪ ಅದರದ್ದೆಲ್ಲ ಎಗ್ಗಿದು ಸ್ಮೆಲ್ ಹೋಗೋದಕ್ಕೂ ಆಗ್ತದೆ. ನೀರುಳ್ಳಿ ಮೇನ್, ಆಮ್ಲೆಟ್ ಹೇಳುವಾಗ ಮೇನ್ ನೀರುಳ್ಳಿ. ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ನಮಗೆ ಇಷ್ಟ ಪ್ರಕಾರ ಯಾವುದು ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಏನು ಗೊತ್ತಾ, ಆಮ್ಲೆಟ್ ಮಾಡ್ತಾ ಇದ್ರಿ ಹೀಗೆ ಪ್ಲೇನ್. ಸೊ ನಾನು ಮಾಡುವಾಗ ಅದಕ್ಕೆ ಸ್ವಲ್ಪ ಇನ್ನೊಂದು ಆ್ಯಡ್ ಮಾಡ್ತೀನಿ, ಮಿಲ್ಕ್. ಹಾಂ, ನಿಮಗೆ ಅದು ಥಿಕ್ನೆಸ್ ಕೂಡ ಕೊಡುತ್ತೆ ಆ್ಯಂಡ್ ಟೇಸ್ಟ್ ಒಂಥರ ಕ್ರೀಮಿಯಾಗಿ ಟೇಸ್ಟ್ ಬರುತ್ತೆ. ಅದು ಟ್ರೈ ಮಾಡಬೇ ಅಲ್ಲ. ಒಂದು ನನಗೆ ತುಂಬ ಹೆಲ್ಪ್ ಮಾಡಿದ್ರೆ, ಯಾಕಂದರೆ ನನ್ನ ರೆಸಿಪಿಗೆ ಒಂಚೂರು ಇನ್ನೊಂದು ಟೇಸ್ಟ್ ವೀಕ್ಷಕರಿಗೆ ಒಂದು ಸೀಕ್ರೆಟ್ ಕೊಡಿ. ಅದು ತುಂಬ ಟೇಸ್ಟ್ ಬರುತ್ತೆ, ನೀವು ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಹ ನಾನು ಹಾಗೆ ನೀರುಳ್ಳಿ ಹೇಗೆ ಚಿಕ್ಕ ಕಟ್ ಮಾಡ್ಕೊಂಡಿದ್ದೇನೋ, ಟೊಮೆಟೊ ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು. ಫಸ್ಟಿಗೆ ಇಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಸಾಮಾನ್ಯ ಈಗ ಎಲ್ಲರ ಮನೇಲೂ ಎಗ್ ಬೀಟರ್ ಇರ್ತದೆ, ಯೂಸ್ ಮಾಡ್ತಾರೆ. ಈಗ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ನಮಗೆ. ಯಾಕಂದರೆ ಮಸಾಲೆ ತುಂಬ ಜಾಸ್ತಿ ಹಾಕಿದ್ದೇನೆ, ಹಾಗಾಗಿ ಮಿಕ್ಸಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲದ್ರೆ ಅಲ್ಲಲ್ಲಿಯೇ ಈ ಹಳದಿ ಹುಡಿ ಒಂದು ಸೈಡಲ್ಲಿ, ಮೆಣಸಿನ ಹುಡಿ ಒಂದು ಸೈಡಲ್ಲಿ ನಿಲ್ತದೆ. ನಾವು ಕರೆಕ್ಟ್ ಮಿಕ್ಸ್ ಮಾಡಿದ್ರೆ ಇದು ಮಿಕ್ಸ್ ಮಾಡಿದ ಕೂಡಲೇ ಆಮ್ಲೆಟ್ ಮಾಡ್ಕೊಳ್ಳೋದಲ್ಲ. ಒಂದು ತವ ಇಡೀ ಬಿಸಿ ಆಗ್ತಾ ಇರಲಿ, ಅದಕ್ಕೊಂದು ಬೇಕಾದ ವಸ್ತು ಈಗ ಲಾಸ್ಟಲ್ಲಿ ಹಾಕಬೇಕಾಗಿದೆಯಲ್ಲ ಇನ್ನು, ಹಾಗೆ. ಓಕೆ, ಹಾಗಾದರೆ ನಾನು ತವ ಇಟ್ಕೊಂಡು ತವ ಇಟ್ಕೊಂಡು ಅದು ಬಿಸಿ ಆಗಲಿ. ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ವೀಕ್ಷಕರಿಗೆ ಸರಿಯಾದ ವಿಷಯ ತಿಳಿಸುವ ಅಂತೇಳಿ, ಆಮ್ಲೆಟಿಗೇನೋ ರೆಡಿ ಆಯಿತು. ನಾನಿವತ್ತು ಚಿಪ್ಸ್ ಆಮ್ಲೆಟ್ ಇಲ್ವಾ, ನಾನು ಮಾಡ್ತಾ ಇರೋದು ಲೇಸ್ ಆಮ್ಲೆಟ್, ಯಾಕಂದರೆ ಲೇಸ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಯಾವುದೇ ಪೊಟಾಟೊ ಚಿಪ್ಸ್ ನಾವು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ. ಹಾಗಾಗಿ ನಾನಿವತ್ತು ಲೇಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಲೇಸನ್ನು ನಾವು ಆ್ಯಡ್ ಮಾಡ್ಕೊಳ್ಳುವ. ಇದಕ್ಕೆ ಆ್ಯಡ್ ಮಾಡೋದು. ಇದೆ. ಕಟ್ ಮಾಡಿಕೊಂಡು ಸರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೆ ನಾನು. ಓಕೆ, ಇದನ್ನೀಗ ಆ್ಯಡ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸಿ ಆಯಿತು. ಓಕೆ, ಇದನ್ನು ಸ್ನ್ಯಾಕ್ಸ್ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದು, ಇಲ್ಲದ್ರೆ ಲಂಚ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಆ್ಯಕ್ಚುಲಿ ಚಿಪ್ಸ್ ನೀವು ಪ್ಯಾಕೆಟ್ ಕಟ್ ಮಾಡಿ ಹಾಕೋದು, ಅದು ಕೆಲವು ಸರಿ ನಾವು ದೊಡ್ಡ ಪ್ಯಾಕೆಟ್ ತಂದಿದ್ರೆ ಸೊ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಹೌದು, ಅದನ್ನ ಈ ಥರ ಮಾಡ್ಕೊಳ್ಬೋದು. ನಿಜವಾಗ್ಲೂ ಮೇನ್ ಸೀಕ್ರೆಟ್ ಅದು, ಯಾಕಂದ್ರೆ ನಾನಿವತ್ತು ಫ್ರೆಶ್ ಆಗಿ ತಂದೆ ಈಗ ತೋರಿಸ್ತಾ ಇದ್ದೇನೆ. ಸೊ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಮಕ್ಕಳಿಗೆ ಹೋಗ್ತಾ ಇರ್ತಾ ಪ್ಲೇಟಲ್ಲಿ ಹಾಕಿಕೊಡೋದಂದ್ರೆ ಸ್ವಲ್ಪ ಅವ್ರಿಗೆ ಇಷ್ಟ ಆಗೋದಿಲ್ಲ ಈ ಚಿಪ್ಸ್ ಅಂತದ್ದು. ಪ್ಯಾಕೆಟೇ ಬೇಕು ಹೇಳಿ ನೀವು ಹೇಳಿದಾಗೆ ಆ ಪ್ಯಾಕೆಟಲ್ಲಂತೂ ಅರ್ಧ ತಿಂತಾರೆ ಬಿಡ್ತಾರೆ. ಅವಾಗ ಈ ಥರ ಮಾಡಿಬಿಟ್ರೆ ಸಾಫ್ಟ್ ಆದ್ಮೇಲೆ ಇಷ್ಟ ಆಗೋದಿಲ್ಲ. ಎಣ್ಣೆ ಹಾಕ್ಕೊಡುವ, ಸ್ಲಿಮ್ಮಲ್ಲಿ ಇಟ್ಕೊಳ್ಳೋ ನಾವು.
ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳುವ. ತಿಕ್ ಆಮ್ಲೆಟ್ ಅಲ್ಲ? ಹಾಂ. ಅದು ಬೇಯ್ತಾ ಇರುವಾಗಲೇ ಇನ್ನೊಂದಿದೆ. ಈಗ ನಾವು ಸ್ವಲ್ಪ ಸಾಲ್ಟೆಡ್ ಚಿಪ್ಸ್ ನಾನು ಹಾಕ್ಕೊಂಡಿದ್ದೇನೆ. ಮೇಲಿಂದ ನಾವೀಗ ಸ್ವಲ್ಪ ಸ್ಪೈಸಿಯಾದ ರೆಡ್ ಕಲರ್ದು ಓಕೆ, ಟೊಮ್ಯಾಟಿನಿ ಇರ್ಬೋದು, ಚಿಲ್ಲಿದು ಇರ್ಬೋದು, ಫ್ಲೇವರ್ ಇದ್ದು ಅದನ್ನು ಹಾಕೊಳ್ಳೋ ಮೇಲಿಂದ ಇದ್ದಂಥದ್ದು ಕೂಡ ಹಾಕೊಳ್ಬೋದು. ಅದಂತ ಹಾಗೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದು ಒಂದೇ ಬದಿ ಕಾಯಿಸ್ಕೊಳ್ಳುವಂಥದ್ದ? ಇಲ್ಲ, ಎರಡು ಬದಿಗೆ ಸಾಕು. ಯಾಕಂದರೆ ಒಂದು ಎಗ್ದೊಟ್ಟಿಗೆ ಮಿಕ್ಸ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಮೇಲಿಂದ ನಮಗೆ ಕ್ರಿಸ್ಪಿ ಆಗಿ ಸಿಗ್ತದೆ. ಹಾಗೆ ಇದು ಒಂದಿದ್ರೆ ಅಂತ ಸಾಕು, ಫುಲ್ ಹೊಟ್ಟೆ ಫುಲ್ ಆಗುತ್ತೆ. ಹೊಟ್ಟೆನೇ ಫುಲ್ ಆಗಿ ನಮಗೆ ಬೇರೆ ಊಟನೇ ಬೇಕಂತಿಲ್ಲ, ಬೇರೆ ಏನಾದರೂ ಸೈಡ್ ಬೇಕು. ಈವ್ನಿಂಗ್ ಸ್ನ್ಯಾಕಿಗೆ ತುಂಬ ಚೆನ್ನಾಗಿರುತ್ತೆ. ಹೌದು, ಬದಿಯಲ್ಲಿ ಒಂದು ಗ್ಲಾಸ್ ಕಾಫಿನ ಟೀನ ಬಿಸಿ ಬಿಸಿ ಇದ್ದರೆ, ಇದೊಂದು ಚಿಪ್ಸ್ ಆಮ್ಲೆಟ್ ಇದ್ದರೆ ಸಾಕು. ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳುವ. ಓಕೆ, ಇವಾಗ ನಮ್ಮದು ಆಮ್ಲೆಟ್ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಡಿಸೈನ್ ಕೊಡುವ. ಓಕೆ, ಸ್ವಲ್ಪ ಇದಕ್ಕೆ ಸರ್ವಿಂಗ್ ಪ್ಲೇಟಲ್ಲಿ ಅಲಂಕೃತವಾಗಿ ಕೊಟ್ಟರೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಖುಷಿ ಆಗ್ತದೆ. ಒಂದೊಂದು ಸ್ಲೈಸಸ್ ಕೂಡ ಹಾಗೆ. ಹೌದು. ಸಾಸು ಮೈನಸ್ ನಮ್ಮದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ಪೈಸಿ ಬಿಸಿ ಬಿಸಿ ಸ್ಪೆಷಲ್ ಚಿಪ್ಸ್ ಆಮ್ಲೆಟ್ ರೆಡಿ. ಚಿಪ್ಸ್ ಆಮ್ಲೆಟ್ ಸೂಪರ್. ಸೊ ಸ್ವಲ್ಪ ಇದು ಯೂನಿಕ್ ರೆಸಿಪಿ ಆ್ಯಕ್ಚುಲಿ. ಹೌದು. ಸೊ ಈಗ ಒಂದು ಟ್ರೆಂಡ್ ಇದೆ, ಅದು ಚಿಪ್ಸನ್ನು ಅದಕ್ಕೇ ಎಲ್ಲ ಹಾಕಿ ಪ್ಯಾಕೆಟ್ ಒಳಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ವಿವಿಧ ರೀತಿಯಾದಂಥ ತರಕಾರಿಗಳನ್ನು ಹಾಕಿ ಮಾಡ್ತಾರೆ. ಹೌದು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ. ಥ್ಯಾಂಕ್ ಯು ಮೇಡಮ್. ಸೊ ಇದು ಬಿಸಿಯಾದಂಥ ಆಮ್ಲೆಟ್ ತಯಾರಾಗಿದೆ. ಆಮ್ಲೆಟ್ ನಮಗೂ ಮಾಡೋಕ್ಕೆ ಬರುತ್ತೆ, ನೀವೇನು ಹೇಳ್ಕೊಡ್ತೀರಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್. ಇದು ಚಿಪ್ಸ್ ಆಮ್ಲೆಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಪ್ಸ್ ಆಮ್ಲೆಟ್ ತಯಾರಿಸುವ ವಿಧಾನ: ಮೊದಲಿಗೆ 2 ರಿಂದ 3 ಮೊಟ್ಟೆಯನ್ನು ಒಡೆದು ಸ್ವಲ್ಪ ಮೆಣಸಿನ ಪುಡಿ, ಅರಶಿನ ಪುಡಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ 1 ಪ್ಯಾಕೆಟ್ ಚಿಪ್ಸ್ ಅನ್ನು ಕೈಯಲ್ಲೇ ಕಿವುಚಿಕೊಂಡು ಕಾದ ತವಾದ ಮೇಲೆ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಇನ್ನೂ ಸ್ವಲ್ಪ ಚಿಪ್ಸ್ ಅನ್ನು ಪುಡಿ ಮಾಡಿ ಮೇಲಿನಿಂದ ಉದುರಿಸಿ ಸರ್ವ್ ಮಾಡಿ. ಚಿಪ್ಸ್ ಆಮ್ಲೆಟ್. ಸೊ ಎಸ್ ಮೇಡಮ್, ಸೊ 2 ಕೂಡ ಆಮ್ಲೆಟ್, ಅದು ಸ್ವಲ್ಪ ಚೀಸ್ ಬ್ರೆಡ್ ಆಮ್ಲೆಟ್. ಸೊ ಚೀಸ್ ಮೆಲ್ಟ್ ಆಗೋ ಮೊದಲು ತಿನ್ಬೇಕು ಅಲ್ವಾ? ಟೇಸ್ಟ್ ಅವಾಗಲೇ ತಗೊಳ್ಳಿ. ಎಸ್, ಹೀಗೆ ಕಟ್ ಮಾಡಿ ತಿನ್ನೋಣ. ಸ್ಪೈಸಿ ಆಗಿ ಬಂದಿದೆ, ಬಟ್ ಮೇಲೆ ಟೊಮೆಟೊ ಕೆಚಪ್ ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ನೆಸ್ನೂ ಇದೆ. ಹೌದು. ಸೊ ಸ್ವೀಟ್ ಬೇಕಿದ್ದವರು ಟೊಮೆಟೊ ಕೆಚಪ್ ಹಾಕೊಳ್ಬೋದು. ಸೊ ಬಿಸಿ ಇರುವಾಗ ಈ ಥರ ಚೀಸಿ ತಿನ್ನುವಾಗ ಚೀಸ್ ಈ ಥರ ಬಂದರೆ ಹೌದು, ಆಸಮ್. ಇದು ನೋಡೋಣ. ಹಾಗೆ ಒಂದು ಚಿಪ್ಸ್ ಆಮ್ಲೆಟ್. ದಿಸ್ ಇಸ್ ಸೂಪರ್. ಇದು ಮೇಲೆ ಆ ಕ್ರಿಸ್ಪಿನೆಸ್, ಚಿಪ್ಸು ಕ್ರಿಸ್ಪಿನೆಸ್ ಸಿಗ್ತಾ ಇದೆ. ಆ್ಯಂಡ್ ಕೆಳಗೆ ಬ್ರೆಡ್, ಇದು ಆಮ್ಲೆಟ್ ಇದೆಯಲ್ಲ ಅದೊಂಥರ ಬ್ರೆಡ್ ಥರ, ಪಿಜ್ಜಾ ಥರ ಒಂದು ಬೇಸ್ ಥರ ಕೊಡ್ತಾ ಇದೆ. ಹೌದು, ಚೆನ್ನಾಗಿದೆ. ಸೊ ಏನಾದರೂ ಪಾರ್ಟಿ ಇದೆ, ಈವೆಂಟ್ ಇದೆ ಅಂತ ಹೇಳಿದರೆ, ಡಿಫ್ರೆಂಟ್ ಏನಾದರೂ ಮಾಡಬೇಕು ಅಂತ ಹೇಳುವಾಗ ಕೂಡ ಅವಾಗ ಈ ಥರ ಎಲ್ಲ ಮಾಡಿದರೆ ಬೇರೆ ಬೇರೆ ಐಟಮ್ ಕೂಡ ಕೊಟ್ಟಾಗೂ ಆಯಿತು.
ಆ್ಯಂಡ್ ಈ ಥರ ನೀವು ಸ್ಲೈಸ್ ಮಾಡಿದ್ದು ಕೂಡ ಚೆನ್ನಾಗಿ ಬಂದಿದೆ. ಅದು ಒಂದೊಂದೇ ಪೀಸ್ ಆಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ. ಆಸಮ್ ಮೇಡಮ್. ಎರಡು ಕೂಡ ಬ್ರೆಡ್ಡಿಂದ ಎಗ್ಗಿಂದ. ಸೊ ಇವತ್ತು ಫುಲ್ ನಮ್ಮದು ಎಗ್ ಮಯ ಆಗಿರುವಂಥದ್ದು ಸೂಪರ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಸೊ ಇಂಥ ಒಂದು ಇನ್ನೋವೇಟಿವ್ ರೆಸಿಪೀಸ್ ನೀವು ಆಗ ಟ್ರೈ ಮಾಡ್ತಾ ಇರಬೇಕು, ನಮಗೆ ಒಂದು ಹೇಳ್ಕೊಡ್ಬೇಕು. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡೋದಕ್ಕೆ ಸಂತೋಷ ಆಯಿತು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬ್ರೇಕ್ಫಾಸ್ಟ್ಗಾಗಿರಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಗಂತೂ ಸೂಪರ್ಬ್ ಆಗಿರುವಂಥ ಒಂದು ಚೀಸ್ ಬ್ರೆಡ್ ಆಮ್ಲೆಟ್ ಹೇಳ್ಕೊಟ್ಟಿದ್ದಾರೆ. ಆಸಮ್ ಆಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.